ಫೆಬ್ರವರಿ 14ರಂದು ಆಚರಿಸುವ ಪ್ರೇಮಿಗಳ ದಿನಾಚರಣೆಗೆ ಬಜರಂಗದಳ ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಬಜರಂಗದಳದ ಕರ್ನಾಟಕ ದಕ್ಷಿಣ ಸಂಯೋಜಕ ಸುನಿಲ್ ಕೆಆರ್, ಯುವ ಜನಾಂಗ ಪ್ರೇಮಿಗಳ ದಿನ ಆಚರಿಸಬಾರದು. 2 ವರ್ಷಗಳ ಹಿಂದೆ ಇದೇ ದಿನ ಪುಲ್ವಾಮಾದಲ್ಲಿ ದಾಳಿಯಾಗಿತ್ತು. ಫೆಬ್ರವರಿ 14 ಹುತಾತ್ಮ ದಿವಸ ಅಥವಾ ಬಲಿದಾನ ದಿವಸ ಆಚರಿಸೋಣ. ಭಾರತದ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಳಿ ನಡೆಯುತ್ತಲೇ ಬಂದಿದೆ. ಪ್ರೇಮಿಗಳ ದಿನಾಚರಣೆ ಮಾಡಿದರೆ ಯುವ ಜನಾಂಗ ಭಾರತೀಯ ಸಂಸ್ಕೃತಿಯಿಂದ ದೂರವಾಗುತ್ತೆ, ಜೊತೆಗೆ ಅನೈತಿಕ ಚಟುವಟಿಕೆ ಹೆಚ್ಚುತ್ತೆ ಎಂದಿದ್ದಾರೆ. ಈ ಜಗತ್ತಿಗೆ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂತ ದೇಶ ಭಾರತ. ನೀನು ಹೇಗಿರಬೇಕು, ನೀನು ಹೇಗೆ ಬದುಕಬೇಕು, ನಿನ್ನ ಜೀವನ ಹೇಗಿರಬೇಕು ಅಂತ ಕಲಿಸಿಕೊಟ್ಟಂತ ಶ್ರೇಷ್ಠ ಸಂಸ್ಕೃತಿಯುಳ್ಳ ದೇಶ ಅದು ಭಾರತ ಮಾತೆ. ಅಂತಹ ಭಾರತದ ಮೇಲೆ ಸಾವಿರಾರು ವರ್ಷಗಳಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯ ದಾಳಿಯನ್ನು ನಡೀತಾನೆ ಬಂದಿದೆ. ಅದು ಬೇರೆ ಬೇರೆ ರೀತಿಯಾಗಿ ದಾಳಿಗಳು ನಡೀತಾ ಇದೆ. ಅದೇ ರೀತಿಯಾಗಿ ಒಂದು ದಾಳಿ ಯಾವುದಂತ ಕೇಳಿದ್ರೆ ನಮ್ಮ ಸಂಸ್ಕೃತಿಯ ನಾಶ ಮಾಡಿದಂತ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಅಂತ ಹೇಳ್ತಾ ಇಲ್ಲಿ ಯುವಜನರನ್ನ ಈ ಸಂಸ್ಕೃತಿಯನ್ನ ಯುವಜನರಿಂದ ಬೇರ್ಪಡಿಸುವಂತ ಕೆಲಸ, ಅದರಿಂದ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾ ಪ್ರೇಮಿಗಳ ದಿನಾಚರಣೆಯನ್ನ ಮಾಡ್ತಾ ಬೆಳಗಿನಿಂದ ಸಂಜೆಯವರೆಗೆ ಎಲ್ಲೋ ನಮ್ಮ ಯುವಜನತೆ ಅಡ್ಡಾಡುವಂತ ಕೆಲಸಗಳು ನಿರಂತರವಾಗಿ ನಡೀತಿದೆ. ಅದಕ್ಕೋಸ್ಕರ ಯಾವ ಈ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡುವಂತಹ ಕೆಲಸ ಈ ಪಾಶ್ಚಿಮಾತ್ಯ ಸಂಸ್ಕೃತಿಯ ವ್ಯಾಲೆಂಟೈನ್ಸ್ ಡೇ ಇಂದ ನಡೀತಾ ಇದೆ. ಇದಕ್ಕೆ ಬಜರಂಗದಳ ತೀವ್ರವಾಗಿ ವಿರೋಧಿಸುತ್ತದೆ ಮತ್ತು ಇದನ್ನ ಯಾರು ಕೂಡ ಯುವಜನತೆ ಆಚರಿಸಬಾರದು. 2 ವರ್ಷಗಳ ಹಿಂದೆ ಪುಲ್ವಾಮಾದಲ್ಲಿ ನಮ್ಮ ದೇಶದ ವೀರ ಯೋಧರನ್ನ ಭಯೋತ್ಪಾದಕರು ಹತ್ಯೆಯನ್ನು ಮಾಡಿದ್ದಾರೆ. ಅಂತಹ ಬಲಿದಾನ ಆದಂತಹ